ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲಡು ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಉದ್ದೇಶದ ರಸ್ತೆ ಸುರಕ್ಷತಾ ಸಪ್ತಾಹ ಉದೀಪನ ಸಂಚಾರಡು ಗುಮನ ಕೊರಂದೆ ಮೊಬೈಲ್ ಪಾತೆರ್ನೌಲ ಅವಘಡಲಿಗೆ ಕಾರಣ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾತಂಗ ಮಿತ್ತಿಗೆ ಕೈಕಂದಿರಣಿ ಏರ್ಲ ಖಂಡನ ನಂಚ ತೂವನುಡು ಕುಡ್ಲಡು ಸುದ್ದಿಗಾರರ ಪಾತೆರ್ನ ರಾಜ್ಯ ಪಶುಸಂಗೋಪನಾ ಬೊಕ್ಕ ವಕ್ಫ್ ಮಂತ್ರಿ ಪ್ರಭು ಬಿ ಚವ್ಹಾಣ್. ಉಡುಪಿ ಜಿಲ್ಲೆ ಕರಂಬಳ್ಳಿದ ವೆಂಕಟರಮಣ ದೇವಸ್ಥಾನದ ಬ್ರಹ್ಮಕಲಶುಡು ಪಾಲ್ದೆತುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಾಸಕರು ರಘುಪತಿ ಭಟ್ರನ ದುಂಬಾಳ್ತಿಡು ಕ್ಷೇತ್ರಾಭಿವೃದ್ಧಿ. ಉಳ್ಳಾಲ ಚೋಟಮಂಗಳೂರು ಕೇಂದ್ರ ಬಸ್ ಸ್ಟ್ಯಾಂಡ್ ಕೊರಗಜ್ಜ ಗುಳಿಗಜ್ಜನ ಕಟ್ಟಿದ ಕಾನಿಗೆ ಡಬ್ಬಿಗೆ ಬೋರ್ಡ್ ಚಂದಿಸೋ ತುಳಿನ ಪಾಡ್ದಿನ ಕಿಡಿಗೇಡಿ ಪೊಲೀಸ್ ಕಮಿಷನರ್ ಭೇಟಿ ಕಠಿಣ ಕ್ರಮದ ತುನಿರ ಸಮಿತಿ ಬೊಕ್ಕ ಭಕ್ತಿರೆಡೆದು ಒತ್ತಾಯ. ವಾರ್ತೆ ವಿವರ. ಸಂಚಾರ ಉಡುಪನಗ ಸರಿಯಾದ ಗುಮನ ಕೊರಂದೆ ನಗರಡು ಗಾಡಿಲಿ ಎಡ್ತೊಂದು ಮೊಬೈಲ್ ಪಾತೆರ್ನ ಹಿಚ್ಚೊಂದು ಉಪ್ಪನಲ ಅವಘಡಲಿಗೆ ಕಾರಣ ಅವೊಂದು ಕೊಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತೇರ್ ಕೊಡ್ಲ ಟಿವಿ ರಮಣಪೈ ಹಾಲ್ಡ್ ಬುಧವಾರ ರಸ್ತೆ ಸುರಕ್ಷತಾ ಸಪ್ತಾಹ 2021 ಉದೀಪನ ಕಾರ್ಯಕ್ರಮ ಪಾತೇರಿಯರು. ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಉದ್ದೇಶದೊಟ್ಟಿಗೂ ಬುಧವಾರ ಕುಡ್ಲನಗರ ಪೊಲೀಸ್ ವತಿರ್ದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2021 ನಡೆತಂಡೆ. ರಸ್ತೆ ಸುರಕ್ಷತಾ ಸಪ್ತಾಹದ ಮೆರವಣಿಗೆಯನ್ನು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಉದೀಪನ ಮಲ್ತೇರು. ಮೆರವಣಿಗೆ ಪೊಲೀಸ್ ಕಮಿಷನರ್ ಆಫೀಸ್ದ ಎದುರುಗಡೆ ಸಾಗದು ಕ್ಲಾಕ್ ಟವರ್ ಹಂಪನಗಟ್ಟೆ ಕಾರ್ನಾಡ್ ಸದಾಶಿವರಾವ್ ಮಾರ್ಗ ಅದು ನವ ಭಾರತ್ ಸರ್ಕಲ್ ದಲ್ಪ ಟಿವಿ ರಮಣಪೈ ಹಾಲ್ ಸಾಗಡು. ಯೂನಿಯನ್ ಬ್ಯಾಂಕ್ ಒತ್ತು ಜನರಲ್ ಮ್ಯಾನೇಜರ್ ಜಗನ್ನಾಥ ಶೆಟ್ಟಿ ರಸ್ತೆ ಸುರಕ್ಷತಾ ಸಪ್ತಾಹ ಉದೀಪನ ಮಲ್ತೇರು. ಒಂದೇ ಪೊರ್ತುಡು ಕುಡ್ಲನಗರದ ರಕ್ಷಣೆ ದಿಟ್ಟಿಡು ಏರ್ನದು ಬ್ಯಾರಿಕೇಡ್ ಲೇನು ಬೊಕ್ಕ ಸ್ಟಿಕ್ಕರ್ ಲೇನು ಪೊಲೀಸ್ ಇಲಾಖೆ ಕೈಪಗತ್ತೇರು. ಮಾರ್ಗುಡು ರಕ್ಷಣೆ ಜಾಗೃತಿ ಬಗೆಟ್ ಜನಕ್ಲೆಗೆ ತಿಳುವಳಿಕೆ ಕೊರಿಯರೆ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯದ ಜೋಕ್ಲೆಡ್ದು ಎಲ್ಲಿಯ ನಾಟಕ ಪ್ರದರ್ಶನ ಮಲ್ತೇರು. ಹೆಲ್ಮೆಟ್ನ ಫ್ರಂಟ್ ಕೈಗೂ ಕೊಡ್ಬೋದು, ಹೆಲ್ಮೆಟ್ನ ಟ್ಯಾಂಕ್ ಮೇಲೂ ಇಡ್ಬೋದು, ಸೀಟ್ ಹಿಂದೆನೂ ಇಡ್ಬೋದು. ಆದ್ರೆ ತಲೆ ಇರೋರು ಮಾತ್ರ ತಲೆಗೆ ಹಾಕ್ತಾರೆ. ಹಾಗಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. We all know there's a zebra crossing, but just because the name has an animal in it, it's not made for animals. Since we already have the facility, why not use it and save lives? When we know the importance of lives, when we know how grave it is to let a person die because of your small carelessness. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾತಿರ್ದು ಗುಮನ ಕೊರಂದೆ ಉಪ್ಪು ನೀಡಿದವರ ಕುಡ್ಲನಗರಡು ಗಾಡಿಲು ಹೆಚ್ಚಾದ ಎಡ್ತೊಂದುಂಡು ಸಂಚಾರಡು ಉಪ್ಪುನಗ ಫೋನ್ ನೇಡು ಪಾತಿರ್ ನಾವು ಇಂಚಿಪದ ದಿನಕ್ಕೆಡು ಅವಘಡಗೂ ಮೂಲ ಕಾರಣ ಆತಂಡು ಆಯ್ನಾತ್ ಜಾಗ್ರತೆ ವಹಿಸಲೆಂದು ಪಂಡಿರು. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು. ನಮ್ಮ ಪೊಲೀಸ್ ಇಲಾಖೆ ಉದ್ದೇಶ ನಿಮಗೆ ಫೈನ್ಸ್ ಹಾಕ್ಬಿಟ್ಟು ಪೆನಾಲ್ಟಿ ಕಲೆಕ್ಟ್ ಮಾಡಿಕೊಂಡು ಸರ್ಕಾರದ ಬೊಕ್ಕಸ ತುಂಬಿಸುವಂಥ ಕೆಲಸ ಅಲ್ಲ. ನಮ್ಮದು ಮುಖ್ಯವಾಗಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡುವಂಥದ್ದು ಮತ್ತು ಫೈನ್ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಭಯ ಯಾರು ಟ್ರಾಫಿಕ್ ವೈಲೇಟರ್ಸ್ ಇರ್ತಾರೆ ಅವ್ರುಗಳಿಗೆ ಇದ್ದರೆ ಖಂಡಿತ ಇದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಎಫಿಷಿಯೆಂಟಾಗಿ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ನಾನು ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ ಮಾಡುವಂಥದ್ದು ನಮ್ಮ ಕೆಲಸ. ಈ ಯಾರು ಹೋಗ್ತಿರೋಂಥದ್ದು ಅವ್ರ ಹತ್ರ DL ಇದೆಯಾ, ಇನ್ಶೂರೆನ್ಸ್ ಇದೆಯಾ ಅಂತ ಪ್ರಾಪರ್ ಟ್ರಾಫಿಕ್ ಫ್ಲೋ ಇದ್ದ ಕಡೆ ನಿಲ್ಲಿಸ್ಬಿಟ್ಟು ಸೈಡಿಗೆ ತೊಗೊಂಡು ಚೆಕ್ ಮಾಡುವಂಥದ್ದಲ್ಲ. ಯಾರು ರಾಂಗ್ ಸೈಡಲ್ಲಿ ಬರ್ತಾರೆ, ಓವರ್ ಸ್ಪೀಡಿಂಗ್ ಮಾಡ್ತಾರೆ, ಸಿಗ್ನಲ್ ಜಂಪ್ ಮಾಡ್ತಾರೆ, ಅದೇ ರೀತಿ ವಿತೌಟ್ ಹೆಲ್ಮೆಟ್ ಬರ್ತಾರೆ, ಟ್ರಿಪಲ್ ರೈಡಿಂಗ್ ಬರ್ತಾರೆ, ಅದೇ ರೀತಿ ಎಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡುವಂಥದ್ದು ಅಥವಾ ರೆಸಿಬಲ್ ವೈಲೇಷನ್ ಏನೇನಾಗುತ್ತೆ ಅದನ್ನು ನಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ನಂತರ ದಿನಗಳಲ್ಲಿ ಯಾರು ಅದರ್ವೈಸ್ ವೈಲೇಷನ್ ಮಾಡ್ತಾರೆ ಅವರೆಲ್ಲ ನಮ್ಮಲ್ಲಿ CCTV ಕನೆಕ್ಟೆಡ್ ಫೈನಿಂಗ್ ಸಿಸ್ಟಮ್ ಇದೆ, ಅದರಲ್ಲೆಲ್ಲ ಮಾಡಬಹುದು. ನಗರ ಬೊಕ್ಕ ಸಂಚಾರಿ ಪೊಲೀಸರು ಕಾಲೇಜ್ ಕಲ್ಪನಾಕ್ಲು ರಿಕ್ಷಾ ಡ್ರೈವರ್ಲು ಸಾರ್ವಜನಿಕರು ಪಾಲ್ದೆ ತೊಂದಿರು. ರಾಜ್ಯಡು ಗೋಹತ್ಯೆ ನಿಷೇಧ ಕಾಯ್ದೆ ಅನುಷ್ಠಾನ ಆತಂದ್ರೆ ನನ್ನ ಮಿತ್ತಿಗೆ ಕೈಕಂಜರಿಯನ್ನು ಕಂಡು ನಾನು ನಡಪಂದ ನಂಚ ಅಧಿಕಾರಿಗಳು ತೂವು ನೋಡೊಂದು ರಾಜ್ಯದ ಪಶುಸಂಗೋಪನೆ
ಹಜ್ ಬೊಕ್ಕ ವಕ್ಫ್ ಮಂತ್ರಿ ಪ್ರಭು ಬಿ ಚವಾಣ್ ಪಂತೇರು ಅರ ಕುಡ್ಲಡ ಅಂಗಾರೆ ಸುದ್ದಿಗಾರರ ಪಾತೇರಿರು. ರಾಜ್ಯದ ಪಶುಸಂಗೋಪನೆ ಹಜ್ ಬೊಕ್ಕ ವಕ್ಫ್ ಮಂತ್ರಿ ಪ್ರಭು ಬಿ ಚವಾಣ್ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ರಾಜ್ಯೋಡು ಗೋಹತ್ಯೆ ನಿಷೇಧ ಕಾಯ್ದೆ ಅನುಷ್ಠಾನ ಆತಂಡು ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿಡು ಕೆಲಸ ಮಲ್ಪುಡು ಈ ವಿಷಯಡು ಜವಾಬ್ದಾರಿ ದಾಂತಿನಂಚ ಒಪ್ಪಿರ ಬಲ್ಲಿಂದ ಪಂಡಿರು. ಕಾರವಾರ ಕುಡ್ಲ ಒಡಿಪುಡು ದಿನೋಡು ದಿನ ಕೈಕಂಜಿಲಿನ ಕಂಡುನ ಹೆಚ್ಚೊಂದುಂಡು ನನ್ನ ಈ ರೀತಿ ನಡಪಂದ ನಂಚ ತೂವು ನೋಡೊಂದು ಎಸ್ಪಿ ಬೊಕ್ಕ ಡಿಸಿಪಿಗೆ ಮಂತ್ರಿಯರು ಖಡಕ್ ಆದೇಶ ಕುರಿಯರು. ಜಿಲ್ಲೆಡು ಭಾರಿ ಹೆಚ್ಚು ಗೋಶಾಲೆ ಅವಡು ಕೆಲವೊಂದು ಜಾಗೆಲೆಗೂ ಗೋ ಡಾಕ್ಟರ್ಲ ಪೋಪು ಜೀರನ್ನು ದೂರು ಬೈದನು ಎಂಚಿನ ದೂರು ನನ್ನ ಬರಿಯರ ಬಲ್ಲಿ ಕೈಕಂಜಿಲಿನ ಕಂಡೊಂದುಲ್ಲಿருந்து ಏರು ಮಾಹಿತಿ ಕೊರಪೇರ ಅಕ್ಲೇನೆ ಬಂಧನ ಮಲ್ತೊಂದುಲ್ಲಾರು ಈ ರೀತಿ ಆಯರ ಬಲ್ಲಿ ಸರಿಯಾದ ಕೆಲಸ ಮಲ್ಪೊಡೊಂದು ಪಂಡನ ಮಂತ್ರಿ ಪ್ರಭು ಕಾಂಗ್ರೆಸ್ ಗೋಹತ್ಯೆ ನಿಷೇಧ ಕಾಯ್ದೆಗೆ ವಿರೋಧ ಮಲ್ತೊಂದುಂಡು ಎಂಚ ಬೋಡಾಂಡಲ ದೂರಡು ಗೋಮಾತೆಗೆ ಮಹತ್ವದ ಸ್ಥಾನ ಉಂಡು ಈ ದುಂಬು ಗೋರಕ್ಷಣೆಡು ಕೇಸ್ ಇತ್ತನ ಕಣ ಕೇಸಿನ ಪಿರದಿಪ್ಪಿರ ಗೃಹ ಮಂತ್ರಿಯರ ಚರ್ಚೆ ಮಲ್ಪುವೆ ತಾಲೂಕು ಒಂಜಿ ಸರ್ಕಾರಿ ಗೋಶಾಲೆ ಕಟ್ಟಿರೆ ಯೋಜನೆ ಪಾಡ್ದನಿಂದ ಅರಪಂಡೇರು. ಈ ಸಣ್ಣ ಕೆಲಸ ಬಹಳ ಕೆಲಸ ಇದೆ. ನಾನು ಏನು ಮಕ್ಕಳು ರಕ್ಷಣೆ ಮಾಡ್ತೀವಿ ಈ ಥರ ಗೋಮಾತ ರಕ್ಷಣೆ ಮಾಡಬೇಕು. ಈ ಥರ ಎಲ್ಲ SPCA ಮೆಂಬರ್ಸ್ಗೆ ID ಕಾರ್ಡ್ ಕೊಡಬೇಕು. ಚಾಲೂ ಮಾಡಿದ್ರೆ ಎಲ್ಲ ಕಡೆ. ಆಮೇಲೆ ಕೇರಳದಿಂದ ಈ ಬೀಕ್ ವಗೇರೆ ಬರ್ತಾ ಇದೆ ಹೇಳ್ತಾರೆ. ಇವತ್ತು ಗೋಹತ್ಯೆ ಆಗಿದೆ, ಮುಂದೆ ನೋಡೋಣ. ಈ ಕೂಡ ನಾವು ಥೋड़ा ಜಾಸ್ತಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಥವಾ ನಮ್ಮ ಪೊಲೀಸ್ ಇಲಾಖೆಗೆ ಸೂಚನೆ ಬಂದರೆ ತಕ್ಷಣ ಅವರು ಕೇಸ್ ಬುಕ್ ಮಾಡಬೇಕು. ಕುದ್ರೋಳ ಸಮೀಪ ನಾಕಾಬಂದಿ ಆಗಬೇಕು. ಎಲ್ಲಿಂದ ಇಲಿಗಲ್ ಆಕ್ಟಿವಿಟಿ ರಾತ್ರಿ ಬೇರಾತ್ರಿ ಆಗುತ್ತೆ. ಆಮೇಲೆ ನಾವು ಪೊಲೀಸ್ಗೆ ಹೇಳಬೇಕು ರಾತ್ರಿ ಯಾವ ಕಾರಣಕ್ಕೆ ಟ್ರಾನ್ಸ್ಪೋರ್ಟ್ ಆಗಬಾರ್ದು. ಆಮೇಲೆ ಚೆಕಿಂಗ್ ಮಾಡೋ ಟೈಮ್ನಲ್ಲಿ ರಿಪೀಟ್ ಇಡ್ತಾ ಇದ್ದೀವಿ. ಅವರು ಎಲ್ಲ ಬಿಲ್ ಅವರು ಎಲ್ಲ ಚೆಕ್ ಮಾಡಬೇಕು, ಎಲ್ಲಿಂದ ಬಂದರೆ ಎಷ್ಟು ಬಂದರೆ ಟೋಟಲ್. ಈ ಥರ ತಾವು ಕಂಟ್ರೋಲ್ ಮಾಡಿದ್ರೆ ವಿತಿನ್ 2 months 65% ಕೆಲಸ ಆಗುತ್ತೆ. ಒಡಿಪು ಜಿಲ್ಲೆ ಕರಂಬಳಿದ ಶ್ರೀ ವೆಂಕಟರಮಣ ದೇವಸ್ಥಾನಡು ಇತ್ತೆ ಬ್ರಹ್ಮಕಲಶದ ಸಂಭ್ರಮ ನಡೆತೊಂದುಂಡು. ರಾಜ್ಯದ ಮುಖ್ಯಮಂತ್ರಿಲೇ ಭೇಟಿ ಕೊರ್ದು ಪೂಜೆಡು ಪಾಲ್ದೆ ತಂದಿರು. ಗೋಪೂಜೆ ಮಲ್ತಿರು. ಗೋಹತ್ಯೆ ನಿಷೇಧ ಕಾಯ್ದೆಗೆ ಚಾಲನೆ ಕೊಡ್ತೀರು. ಶಾಸಕರು ರಘುಪತಿ ಭಟ್ರ ಆಡಳಿತ ಮುಖ್ಯಸ್ಥರಾದಿತ್ತದು ದೇವಸ್ಥಾನ ಭಾರಿ ಸಿಂಗಾರಾದ ಭಕ್ತರನ ಮನಸ್ಸು ಹೋಯ್ತೊಂದುಂಡು. ಒಡಿಪು ಜಿಲ್ಲೆ ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶದ ಲೆಕ್ಕಡು ನಡತಿನಂಚಿತನ ಧರ್ಮ ಸಭೆಟ್ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಪಾಲ್ದೊಂಡಿರು. ಒಡಿಪು ತಿರ್ಗಾಟ ನಿಘಂಟ್ ಆವೊಂದು ಪುನಗನೆ ಕರಂಬಳ್ಳಿ ಕ್ಷೇತ್ರಗೂ ಬರ್ಪುನ ನಿಘಂಟಾದ ದೇವಸ್ಥಾನದ ಧರ್ಮ ಸಭೆಟ್ ಪಾಲ್ದೊಂಡಿರು. ದೇವರಿಗೂ ಕೈಮುಗಿದು ಇಂಬು ನಟ್ಟೊಂದು ಗೋಪೂಜೆ ಮಲ್ತಿರು. ರಾಜ್ಯಡು ಜಾರಿಗೆ ಬೈದಿನ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಕರಂಬಳ್ಳಿ ದೇವಸ್ಥಾನಡು ಮುಖ್ಯಮಂತ್ರಿಲು ಚಾಲನೆ ಕೊರಿಯರು. ಕೊಡಿಮರತ ಕೈತಲು ಕೈಕಂಚಿಲಿಗೆ ಪೂಜೆ ಮಲ್ತದು. ಪರಂದು ಪೊಂಡಿ ಪಂತಿ ಪಾಡ್ದು ಆರತಿ ಪತ್ತದು ಗೋಪೂಜೆ ಮಲ್ತಿರು. ಸುಗಮವಾಗಿ ನಡೆಸ್ಕೊಂಡು ಹೋಗೋದು ಕೆಲಸ ಅವಕಾಶಗಳಾಗುತ್ತೆ. ಆ ರೀತಿಯ ಒಂದು ಪ್ರೇರಣೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ದಿವಂಗತ ಡಾಕ್ಟರ್ BS ಆಚಾರ್ಯರ ಹೆಸರಿನಲ್ಲಿ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳ ಊಟ ಮತ್ತು ವಸತಿಗಾಗಿ ಅನ್ನಛತ್ರವನ್ನು ಕಟ್ಟಬೇಕು ಅಂತೇಳಿ ಮುಂದೆ ಬಂದಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಈಗಾಗಲೇ ರಘುಪತಿ ಭಟ್ರು ಮಾತನಾಡುವಂಥ ಸಂದರ್ಭದಲ್ಲಿ ಅದಕ್ಕೆ 4 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ 4 ಕೋಟಿ ರೂಪಾಯಿನ ಸರ್ಕಾರ ಡಾಕ್ಟರ್ BS ಆಚಾರ್ಯರ ಹೆಸರಿನಲ್ಲಿ ಇಲ್ಲಿ ಬರುವ ಯಾತ್ರಾರ್ಥಿಗಳಿಗೆ ಊಟ ಮತ್ತು ವಸತಿಗಾಗಿ ಅನ್ನಛತ್ರವನ್ನು ಬಹಳ ಸುಂದರವಾಗಿ ಕಟ್ಟಬೇಕು. ಇನ್ನೊಂದು ಜನರು ಸಹ ದಾನಿಗಳು ಮುಂದೆ ಬರ್ತಾರೆ.
ಬಹಳ ಒಳ್ಳೆಯ ರೀತಿಯಲ್ಲಿ ಭವ್ಯವಾದಂಥ ಕಟ್ಟಡ ಆಗಬೇಕು ಅಂತ ಹೇಳಿ ಆಶಿಸಿ ಸತ್ಯ ಅಹಿಂಸೆ ಎಡ್ಡೆ ಆಚಾರ ಧರ್ಮದ ಪಂಚಾಂಗ ಧಾರ್ಮಿಕತೆರ್ದು ಸಮಾಜಗೂ ಬೋಡಾಯ್ನ ವಾತಾವರಣ ಉಂಡಾವುಡು ದೇಶುಡು ಸಾಧು ಸಂತೆರಣ ಮಾರ್ಗಸೂಚಿಲಿನ ಪಾಲನೆ ಮಲ್ಪೊಡುಂದು ಯಡಿಯೂರಪ್ಪರು ಧರ್ಮಸಭೆಟ್ಟು ಪಂತಿರು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನಗೂ ಡಾಕ್ಟರ್ ವಿಎಸ್ ಆಚಾರ್ಯರಿನ ನೆಂಪುಗೂ ಸಭಾಂಗಣ ಬೊಕ್ಕ ಅನ್ನ ಛತ್ರಗೂ 4 ಅನುದಾನನು ಸರಕಾರದ್ದು ಕೊರ್ಪುಡುಂದು ಮುಖ್ಯಮಂತ್ರಿಯರು ನಂಬಾದಿರು ಬ್ರಹ್ಮಕಲಶದ ಲೆಕ್ಕುಡು ದೇವಸ್ಥಾನ ಭಾರಿ ಸಿಂಗಾರಾತಡು ಎಸೇಸ ಪೂತ ಅಲಂಕಾರ ಮಲ್ತಿರು ಒಡಿಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಬೊಕ್ಕ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಕೆ ರಘುಪತಿ ಭಟ್ರನ ಮಗೆ ರಿಯಾನ್ ಶಾರ್ ಭಟ್ರು ಪ್ರಾರ್ಥನೆ ಪಂಡರು ಶಾಸಕರ ಮಗನ ಪದ ಕೇಳಿದು ಮುಖ್ಯಮಂತ್ರಿಯರು ಬೇರೆ ಬೊಟ್ಟದು ಮೆಚ್ಚುಗೆ ತಿಳಿಪಾಯಿರು ವಿಎಸ್ ಆಚಾರ್ಯರ ಶಿಷ್ಯ ರಘುಪತಿ ಭಟ್ ರಾಜಕೀಯದ ಒಟ್ಟುಗೂ ಧಾರ್ಮಿಕ ಕ್ಷೇತ್ರಗಳ ಇತ್ತೊಂದು ವೆಂಕಟರಮಣ ದೇವಸ್ಥಾನಡು ಸಮಾಜಗೂ ಬೋಡಾಯ್ನ ಕೆಲಸ ನನರಾತು ಆವಡುಂದು ಪೇಜಾವರ ಬೊಕ್ಕ ಫಲಿಮಾರ್ ಮಠದ ಸ್ವಾಮೀಜಿಲು ಸಲಹೆ ಕೊರಿಯರು ಏನು ಗೋಹತ್ಯೆ ನಿಷೇಧ ಜಾರಿಗೆ ಇವತ್ತಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಗೋಪಾಲ ಕೃಷ್ಣನ ನಾಡು ಕೃಷ್ಣ ಮಠದಲ್ಲಿ ಅವರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಇಲ್ಲಿ ವೆಂಕಟರಮಣನ ಸಾನ್ನಿಧ್ಯಕ್ಕೆ ಅವರು ಬಂದಿದ್ದಾರೆ. ನಾವು ಯೋಚನೆ ಮಾಡಿದ್ದು ರಾಜ್ಯಕ್ಕೆ ಸಂದೇಶ ಬರುವಂತಹ ದೃಷ್ಟಿಯಿಂದ ಒಂದು ದೇಶೀಯ ಗೋವಿಗೆ ಗೋಪೂಜೆಯನ್ನು ವಿಧಾನಸಭಾ ಅಧ್ಯಕ್ಷರು ಅದನ್ನ ಪಾಸ್ ಮಾಡಿದಂತ ವಿಧಾನಸಭಾ ಅಧ್ಯಕ್ಷರು ಇಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯಮಂತ್ರಿಗಳು ಇದ್ದುಕೊಂಡು ಧಾರ್ಮಿಕ ದತ್ತಿ ಸಚಿವರು ನಮ್ಮ ಸಂಸದರೆಲ್ಲ ಇಟ್ಕೊಂಡು ಒಂದು ಗೋಪೂಜೆಯನ್ನು ಮಾಡಿ ಇಲ್ಲಿ ಬರುವಂತಹ ಒಂದು ಸುಯೋಗ, ಇದೆಲ್ಲಕ್ಕೆ ಸಾಕ್ಷೀಭೂತರಾಗುವಂತಹ ಸುಯೋಗ ನಮಗೆ ಇವತ್ತು ಸಿಕ್ಕಿದೆ. ಹಾಗಾಗಿ ಇವತ್ತು ನಾವು ಕರಂಬಳ್ಳಿಯ ದೇವಸ್ಥಾನದ ಭಕ್ತರು ಇವತ್ತು ಧನ್ಯರಾಗಿದ್ದೇವೆ. ಬಹಳ ಸಂತೋಷದ ಕ್ಷಣ. ನಮ್ಮ ಕರಂಬಳ್ಳಿಯ ವೆಂಕಟರಮಣ ಬಹಳ ಒಂದು ಧಾರ್ಮಿಕ ಬಹಳಷ್ಟು ಶಕ್ತಿ ಇದೆ ಇರುವಂತಹದ್ದು ಹೇಳುವಂತಹದ್ದು ಇವತ್ತು ನಮ್ಗೆ ಗೊತ್ತಾಗಿದೆ. ದೇವಸ್ಥಾನಗಳು ಕೇವಲ ಶ್ರದ್ಧಾ ಕೇಂದ್ರಗಳಾಗಿರಬಾರದು, ಸಮಾಜದ ಶಕ್ತಿ ಕೇಂದ್ರಗಳಾಗಬೇಕು ಅಂತ ಹೇಳುವ ಕಾರಣಕ್ಕೆ ಈ ದೇವಸ್ಥಾನದ ಚಾವಡಿಯಲ್ಲಿ ಯಾವತ್ತೂ ಸಮಾಜಮುಖಿ ಚಿಂತನೆಯ ಚಟುವಟಿಕೆಗಳಿಗೆ ನಿರಂತರ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳಿಗೆ ಯೋಗ ತರಬೇತಿ ನಡೀತದೆ, ಭರತನಾಟ್ಯ ತರಬೇತಿ ನಡೀತದೆ, ಯಕ್ಷಗಾನ ತರಬೇತಿಗಳು ನಡೀತದೆ, ಭಜನೆ ತರಬೇತಿಗಳು ನಡೀತದೆ, ಕೃಷಿ ಸಂಬಂಧಿ ಚಿಂತನೆಗಳಿಗೆ ಈ ವೇದಿಕೆ ಸಾಕ್ಷಿಯಾಗಿದೆ. ಮನ್ನಲ್ಲಿ ಗೋವಿಂದಾಚಾರ್ಯರಂತಹ 100 ಘಟನಾಘಟಿ ವಿದ್ವಾಂಸರು ಈ ವೇದಿಕೆಯಲ್ಲಿ ಬೋಧಪ್ರದವಾದಂತಹ ಪ್ರವಚನ ಸಪ್ತಾಹವನ್ನು ನಡೆಸಿಕೊಟ್ಟಿದ್ದಾರೆ. ಆರೋಗ್ಯ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ವೆಂಕಟರಮಣ ಸಂವಿಧಾನ ನಾಡಿನ ಒಂದು ಮಾದರಿ ಶ್ರದ್ಧಾ ಕೇಂದ್ರವಾಗಿ ರೂಪಿಸುವಲ್ಲಿ ರಘುಪತಿ ಭಟ್ರ ದೂರದರ್ಶನ ಚಿಂತನೆಗೆ ಮತ್ತೊಂದು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನ ನನಲಾತ್ ಬೆಳಗಡು ಸರ್ವೇರ್ನಲ ಇಷ್ಟಾರ್ಥ ಸಿದ್ಧಿ ಆವಡು ಕೊರೋನಾ ಸೀಕ್ ಆಯ್ನಾತ್ ಬೇಗ ದೂರ ಆವಡಂದು ಭಕ್ತರು ಶ್ರೀದೇವರಡ ಎಡ್ಡೆಪ್ಪು ನಟ್ಟೊಂದಿರು. ಚೆನ್ನೈದ ಕಸ್ಟಮ್ಸ್ ಅಧಿಕಾರಿ ಮೊಹಮ್ಮದ್ ಇರ್ಫಾನ್ ಅಹಮದ್ ಬೊಕ್ಕಾರಿನ ಬೊಡೆದಿನ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಅಧಿಕಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣಡು ಪಿಂದೊನ್ನಗ ಅಕಡೆ 75 ಲಕ್ಷ ರೂಪಾಯಿದಾತ ಪಣವು ತಿಕ್ಕದಂಡು ಅಕ್ಲು ಬೆಂಗಳೂರು ಅದು ಉತ್ತರ ಪ್ರದೇಶದ ಲಕ್ನೋಗೂ ಪೋಂದಿತ್ತೇರು ಅಕ್ಲಿನ ಬೊಕ್ಕ ಪಣವನ್ನು ಅಧಿಕಾರಿಗಳು ವಿಚಾರಣೆಗಾದು ಸ್ವಾಧೀನ ಉದೆ ತೊಂದೇರು. ಬೆಂಗಳೂರುದ ವಿಮಾನ ನಿಲ್ದಾಣಡು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಚೆನ್ನೈದ ಕಸ್ಟಮ್ಸ್ ಅಧಿಕಾರಿ ಮೊಹಮ್ಮದ್ ಇರ್ಫಾನ್ ಅಹಮದ್ ಬೊಕ್ಕ ಅರೆನ ಬೊಡೆದಿನ ಪರೀಕ್ಷೆ ಮಲ್ತದಿತ್ತದು ಈ ಪುರ್ತುಡು ಲೆಕ್ಕುಡ್ತಿಚ್ಚ ಪಣವಿತ್ತಂಡು ಅಧಿಕಾರಿನ ಬೊಡೆದಿ ತಪ್ಪಾಯಿರಬೋಡದು ಅರೆಡ ಇತ್ತಿನ 10 ಲಕ್ಷ ರೂಪಾಯಿನ ಬಾತ್ರೂಮ್ಡು ದಕ್ಕತಿರು. ಸಿಐಎಸ್ಎಫ್ ಅಧಿಕಾರಿಗಳು ಕಂಡನಿ ಬಳಿದಿಡ್ದು ರಡ್ಡು ಭಾರಿ ಬೆಲೆತ ಮೊಬೈಲ್ ಆಪಲ್ ವಾಚ್ ಬಂಗಾರ ಪದ್ದಿ 74,81,000 ರೂಪಾಯಿ ಜಪ್ತಿ ಮಲ್ತದು ಕೇಸಿನ ಐಟಿ ಅಧಿಕಾರಿಗಳಿಗೆ ಕೈಪೊತ್ತಿದ್ದರು. ಚೆನ್ನೈಡು ಒಪ್ಪನ ಇರ್ಫಾನ್ ಅಹಮದ್ ಬೆಂಗಳೂರುಡೆ ಆದು ಉತ್ತರ ಪ್ರದೇಶದ ಲಕ್ನೋಗೂ ಪೋವಂದಿದ್ದರು ಅಕ್ಲಿನ ವಿಚಾರಣೆಗೆ ಪೊಲೀಸರ ಸ್ವಾಧೀನಗೂ ತಂದಿರು. ಉಳ್ಳಾಲ ನಗರಸಭೆ ಸುತ್ತುಡು ಚೋಟಮಂಗಳೂರು ಕೇಂದ್ರ ಬಸ್ ಸ್ಟ್ಯಾಂಡ್ ಉಪ್ಪುನ ಕೊರಗಜ್ಜನ ಕಟ್ಟೆದ ಕಾಣಿಕೆಡ ಬಿಡಕೆಲವರು ಬೋಡ್ಚಾಂದಿನ ಮಾತ ಪಾಡ್ದು
ಊರ್ದಕ್ಕಿನ ಏವರು ಕಾರಣ ಆತೇರು ಇಂಚಿಪ ಕುಡದ ಕೋರ್ದಬ್ಬು ದೇವಸ್ಥಾನೋಡ್ಲ ಇಂಚಿನ ಹಿಂದೂ ಧರ್ಮನು ಕುಚ್ಚನೆ ಮಲ್ತದ ಬೋಡ್ಚಂದಿನ ಮಾತ ಪಾಡ್ದಿತ್ತೇರು ಈ ಬಗೆಟ್ ಕಠಿಣ ಕ್ರಮದ ತೊನೆಯರೆ ಊರ್ದಕ್ಲು ಪೊಲೀಸರಿಗೆ ಒತ್ತಾಯ ಮಲ್ತದೇರು ಬುಧವಾರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಜಾಗೆಗ್ ಭೇಟಿ ಕೊಡ್ತೇರು ಇಂಚಿಪ ಕುಡ್ಲಡ್ ಕೋರ್ದಬ್ಬು ದೇವಸ್ಥಾನದ ಕಾಣಿಕೆ ಡಬ್ಬಿಡು ಹಿಂದೂ ಧರ್ಮಗೂ ಕುಚ್ಚನೆ ಮಲ್ತದು ನಕಲು ನೋಟುಲಿನ ಪಾಡ್ದು ಬೋಡ್ಚಾಂದಿನ ಮಾತ ವರ್ತನೆ ತೋಜಾದನ ಬೆರಿಕೆ ಏತೆ ಒಂದೇ ರೀತಿಯ ವರ್ತನೆ ಉಳ್ಳಾಲೊಡ್ದು ವರದಿ ಆತಂದು ಉಳ್ಳಾಲ ನಗರಸಭೆ ಸುತ್ತದ ಕೇಂದ್ರ ಬಸ್ ಸ್ಟ್ಯಾಂಡ್ ಚೋಟಮಂಗಳೂರು ಪುನಃ ಕೊರಗಜ್ಜ ಬೊಕ್ಕ ಗುಳಿಗಜ್ಜನ ಕಟ್ಟಿದ ಡಬ್ಬಿಡು ಕೆಲವೇರು ಬೋಡ್ಚಾಂದನ ಸುತ್ತುಳಿನ ಪಾಡ್ದಿರು ವರ್ಷದ ಕೋಲುಡ್ದವರ ಡಬ್ಬಿದ ಬೀಗತೆ ಪುನಗ ಒಂದು ಗೊತ್ತಾತದು ಕಾಂಡೋಮ್ ಓಟದ ಪ್ರಚಾರದ ಓಲೆ ಬಿಜೆಪಿ ನಾಯಕರಿಗೆ ಒಟ್ರಾಸಿ ನಿರ್ದು ಆಕ್ಲಿನ ಚಿತ್ರ ಫೋಟೋಕ್ಲಿಗೆ ವಿಚಿತ್ರ ಸ್ವರ್ಪ ಕೊರದು ಕಾಣಿಕೆ ಡಬ್ಬಿಲೆಗೆ ಪಾಡ್ದಿರು ಇಂಚಿನ ಚಲ್ ಕಾರ್ಯ ಮಲ್ತನಕ್ಲಿನ ಪತ್ತದು ಕಠಿಣ ಶಿಕ್ಷೆ ಕೊರಡೊಂದು ಊರ್ದಾಕ್ಲು ಭಕ್ತರು ಪೊಲೀಸರಿಗೆ ಒತ್ತಾಯ ಮಲ್ತಿದ್ದರು ಈ ದುಂಬು ಕುಡ್ಲದ ಮೂಜಿ ದೈವಸ್ಥಾನ ನಡು ಕಿಡಿಗೇಡಿಲಿ ಇಂಚಿನವೇ ಚಲ್ ಕೆಲಸ ಮಲ್ತದಿತ್ತದು ಆರೋಪಿಲೇನು ನನಲ ಬಂಧನ ಮಲ್ತದಿರು ಅವಳು ಬೋಡ್ಚಾಂದಿ ಕಾರ್ಯ ಮಲ್ತನಕ್ಲೆ ಅತ್ತಂಡ ಅಕ್ಲಿನ ಜನಕ್ಲು ಇಂಚ ಮಲ್ತದು ಪೊಡುವುದು ಊರ್ದಕ್ಲು ಏವ್ರತೋ ಜಾತಿರು ಬುಧವಾರ ಕಾಂಡೆ ಉಳ್ಳಾಲ ಕೇಂದ್ರ ಬಸ್ ಸ್ಟ್ಯಾಂಡ್ ದ ಕೊರಗಜ್ಜನ ಕಟ್ಟೆಡು ಸರ್ವೇರ್ಲ ಈತದು ಪ್ರಾರ್ಥನೆ ಮಲ್ತದು ಬೋಡ್ಚಾಂದಿನ ಚಲ್ ಕಾರ್ಯನು ನಡಪಾಯಿನಕ್ಲು ಆಯ್ನಾತ್ ಬೇಗ ತಿಕಲ್ದು ಬೂರೊಂದು ಸಾಮೂಹಿಕವಾದ ನಟ್ಟೊಂಡಿರು ಈ ಪೊರ್ತುಡು ಕೊರಗಜ್ಜನ ಕಟ್ಟೆ ಸಮಿತಿದ ಗುರುಕಾರ್ಯರು ನಮ್ಮ ಕುಡ್ಲದೊಟ್ಟುಕು ಪಾತಿರ್ದು ಆರೋಪಿಯನ್ನು ಪೊಲೀಸರು ಆಯ್ನಾತ್ ಬೇಗ ಪತ್ತದು ಕಠಿಣ ಕ್ರಮದತ್ತ ನೋಡೊಂದು ಒತ್ತಾಯ ಮಲ್ತೀರು ಕೋಡೆಗಳು ರಾತ್ರಿ 8 ಗಂಟೆಗೆ ಸಮಿತಿದಾಗ ಪೂರ ಒಟ್ಟಿಗೆ ಎದ್ದು ಸೇರಿದು ಉಂಡಿದ್ದೆತ್ತದು ಇಂಕುಲ ಲೆಕ್ಕ ಮಂಟು ಸುತ್ತಗಳು ಲೆಕ್ಕ ಮಾಡುವಾಗ ಐಟು ಒಂಜಿ ಕಾಂಡಮ್ ಬಂದ ಅವು ಪ್ಯಾಕೆಟ್ ಇರ್ಲತ್ತ ಯೂಸ್ ಮಂತಿನ ಕಾಂಡಮ್ ರಡ್ಡು ಕಾಂಡಮ್ ಇತ್ತು ಅಂಚೆನೆ ಬೇರೆ ಒಂಜಿ ಪೇಪರ್ದೊಂಜಿ ಪೇಜ್ ಐಟು ಪೂರ ಇಂಚಿನ ಪೂರ ಬಾಹ ಬರ ಇತ್ತು ಅಂಚದ ಎಂಗ್ಲೇ ತೂದವು ಶಾಕ್ ಅಂದು ಮಾತೆಲ್ಲ ಇಂಚಿನ ಕಷ್ಟ ಇತ್ತಿನ ಕಷ್ಟ ಇಂಚಿನ ಇತ್ತನಲ್ಲ ಈ ಅಜ್ಜನ ಕೈ ತಲುಪ ಬರ್ತದೆ ಅಕ್ಕನ ಕಷ್ಟ ಮೂಲ ಬಂದದ್ದು ಪರಿಹಾರ ಒಂದು ಜಾಗ ಇದು ಈ ಇಂಚಿ ಇತ್ತಿನೊಂದು ಮಲ್ಪುನಾಕಲು ಇಂಚಿನ ಒಂಜಿ ಕಿಡಿಗೇಡಿಲ್ಲ ಆದುಪ್ಪೋಳು ಅದು ಎಂಕ್ಲಿಗೆ ಬೇಜಾರಾನು ಎಂಕ್ಲು ಇನ್ನೆತ್ತ ಚಾಕ್ರಿ ಮಲ್ಪುನಾಕಲು ಅದು ಎಂಕ್ಲೇ ಬೇಜಾರ അപ്പോൾ ಎಂಕ್ಲು ಫಸ್ಟ್ ರಿಪೋರ್ಟ್ ಆಯ್ನಿ ಪಾತ ಪಿದಾಯ್ದಾಗಲಿಕ್ಕೆ ಮೂಲು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳ್ಪದು ಮಲ್ತ ಆ ಪ್ರಕಾರವಾದ ಗೊಕ್ಕ ಮೂಲು ಪೊಲೀಸರು ಬರ್ತಾರೆ ಬಂದ ಜನಕ್ಲೆ ಪೂರ ಗೊತ್ತಾಗ ಆ ಪ್ರಕಾರ ಅವೇ ವಿಷಯ ಎಂಕ್ಲಿಗೆ ಒಂಚೂರು ಭಾರಿ ಸಮಾಧಾನ ಅದ ಎಂಕ್ಲು ಪೊಲೀಸ್ ಹಾಕಲಿಕ್ಕೆ ಕಂಪ್ಲೇಂಟ್ ಮಲ್ತದ ಅಕ್ಕಳು ಐತೆ ಇನ್ನು ಇತ್ತ ದಿನಟ್ಟು ಕಮಿಷನರ್ಲ ಬರ್ತಾರೆ ಉಳ್ಳಾಲ ಸ್ಟೇಷನ್ ಸ್ಟೇಷನ್ ಹಾಕಲು ಕೋಡೆಲ್ಲ ಬರ್ತಾರೆ ಹೋಗ್ತಾರೆ ಮುಂಚೆ ಹಾಕಲು ಪತ್ತೆ ಮನ್ಪ ಬಂತೇರು ಅಕ್ಕಳ ಪತ್ತೆ ಆಯ್ಜಿನಲ್ಲ ಮುಲ್ಪ ಎಂಗ್ಲು ದೈವ ಉಂಟು ದೈವದ ಎಂಗ್ಲು ಕಾಂಡೇನಿ ಮಾತೆಲ್ಲ ದರೆಕ ಮೇಕಮ್ಮಿ ಸಾರ್ವಜನಿಕರು ಪೂರ ಬದ್ಧ ದರೆಕ ಸಾಮೂಹಿಕ ಪ್ರಾರ್ಥನೆ ಮಾಡ್ತದ ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಜಾಗಿಗೆ ಪೋದು ಸಂಗತಿ ಪಿಂದೊಂಡಿರು ಬಿಜೆಪಿ ಉಳ್ಳಾಲ ಕ್ಷೇತ್ರ ಸಮಿತಿ ಗುರುಕಾರ್ಯರು ಚಂದ್ರಹಾಸ ಪಂಡಿತ್ ಹೌಸ್ ಪೊಲೀಸ್ ಕಮಿಷನರ್ಗೆ ವಿವರ ಕೊರಿಯರು ಕಮಿಷನರ್ ಎನ್ ಶಶಿಕುಮಾರ್ ಪಾತಿರ್ದು ಆರೋಪಿಲಿ ಏರೆ ಅವಡು ಅಕ್ಲಿ ನಾಡು ಪತ್ತೆರ ಕ್ರಮ ದೆತುನುಂಡು ಕಠಿಣ ಕಾನೂನು ಕ್ರಮ ದೆತುನುವ ಅಂದು ಪಂಡೇರು ಈ ಕೃತ್ಯ ಯಾರೇ ಮಾಡ್ತಿದ್ದಾರೆ ಅವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಧರ್ಮದ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯಂತ ಪೂಜ್ಯ ಭಾವನೆಯಿಂದ ಸಾರ್ವಜನಿಕರು ಭಕ್ತಾದಿಗಳು ಬರ್ತಾ ಇರ್ತಾರೆ ನೀವು ಮಾಡ್ತಿರೋಂಥ ಕೆಲಸ ಇದು ಯಾವ ವ್ಯಕ್ತಿಗೂ ಇದು ಶೋಭೆ ತರುವಂಥದ್ದಲ್ಲ ಈ ಥರ ಒಬ್ಬರಿಬ್ಬರು ಮಾಡ್ತಿರೋದ್ರಿಂದ ಸಾಕಷ್ಟು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾಯಿದೆ ಮನಸ್ಸಿಗೆ ನೋವಾಗ್ತಾಯಿದೆ ಇದನ್ನು ಯಾರಾದರೂ ಅಕಸ್ಮಾತ್ ಮಿಸ್ಚೀಫ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರೆ ಅವ್ರನ್ನಂತೂ ಬಿಡೋದಿಲ್ಲ ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್ ಇವತ್ತೆಲ್ಲ ನಾಳೆ ಸಿಗ್ತಾರೆ ಆದರೆ ಈ ರೀತಿ ಕೆಲಸ ಮಾಡಿ ಒಂದು ಭಕ್ತಿ ಭಾವನೆಯನ್ನು ಹರ್ಟ್ ಮಾಡೋವಂಥದ್ದು ಒಳ್ಳೆಯದಲ್ಲ ನಾನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರಿಗೆ ಈ ರೀತಿ ಕೃತ್ಯಗಳನ್ನ ಮುಂದುವರಿಸಬಾರ್ದು ಅಂತಂದು ಹೇಳ್ತೀನಿ ಮತ್ತು ಆದಷ್ಟು ಬೇಗ ಅಂಥ ಕೃತ್ಯ ಮಾಡ್ತಿರೋಂಥವ್ರು ಯಾರಿದ್ದಾರೆ ಅಂತ ಪತ್ತೆ ಮಾಡೋಂಥ ಕೆಲಸ ಕೂಡ ಮಾಡ್ತೀನಿ ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ ನೂರಾರು ಜನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ CCTV ಹಾಕ್ಸಿರಲಿಲ್ಲ ಬಟ್ ನಾನು ಮನವಿ ಮಾಡ್ತೀನಿ ಸಂಬಂಧಪಟ್ಟ ಯಾವ ದೇವಸ್ಥಾನಗಳಿದ್ದಾವೆ ಮತ್ತು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅದರ ಸಮಿತಿ ಅಧ್ಯಕ್ಷರು ಆ ಒಂದು ಕಮಿಟಿ ಅಧ್ಯಕ್ಷರು ಯಾರಿರ್ತಾರೆ ಅವರೆಲ್ಲ ಸ್ವಲ್ಪ CCTV ಹಾಕ್ಕೊಳ್ಳಿ ಉಳ್ಳಾಲ ನಗರಸಭೆ ಗುರುಕಾರ್ತಿ ಚಿತ್ರಕಲಾ ಚಂದ್ರಕಾಂತ್ ಸದಸ್ಯರು ರೇಷ್ಮಾ ಜಗದೀಶ್ ಮಮತಾ ಉಳ್ಳಾಲ ಮೊಗವೀರಪಟ್ನ ಕೊರಗಜ್ಜನಕಟ್ಟೆ ಸಮಿತಿ ಗುರುಕಾರ್ಯರು ಸುನೀಲ್ ಒಟ್ಟುಗಿತ್ತಿರು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಸಂಕ್ರಾಂತಿಗೆ ಕೋಡಿಯೇರ್ದು ವರ್ಷಾದಿ ಜಾತ್ರೆ ನಡೆಸುತ್ತಿದೆ ಬುಧವಾರ 7ನೇ ದೀಪೋತ್ಸವ ಅಟ್ಟಣೆ ಆದಿತ್ತನೆ ಗುರುವಾರ ಮಹಾರಥೋತ್ಸವ ಐತಾರ ಮಲರಾಯ ಬೊಕ್ಕ ಪರಿವಾರ ದೇವಳಿಗೆ ನೇಮ ನಡಪೇರ ಉಂಟು ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು 9 ದಿನದ ವರ್ಷಾದಿ ಜಾತ್ರೆ ನಡೆತೊಂದುಂಡು ಸಂಕ್ರಾಂತಿಗೆ ಕೊಡಿಯೇರ್ದು ನಡೆತೊಂದಿಪ್ಪುನ ಜಾತ್ರೆಡು ಬುಧವಾರ 7ನೇ ದೀಪೋತ್ಸವ ಅಟ್ಟಣೆ ಆದಿತ್ತನೆ ಮಧ್ಯಾಹ್ನ ದೇವರನ ಬಲಿ ಉಚ್ಚೆ ನಡೆತಂಡು ಶ್ರೀ ಮಂಜುನಾಥೇಶ್ವರ ದೇವರಿಗೆ ಮಾಪೂಜೆ ನಡೆತನಿಡಿದ ಬೊಕ್ಕ ಭಕ್ತರಿಗೆ ನುಪ್ಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು ಕದ್ರದ ಜಾತ್ರೆಗೆ ವರ್ಷಲ ಊರ ಪರ ಉರುಳಿನ ಭಕ್ತರು ಭೇಟಿ ಕೊರೊಂದುಲ್ಲೇರು ಕೊರೋನಾ ಕಾರಣ ಸರ್ಕಾರದ ಮಾರ್ಗಸೂಚಿ ಇತ್ತಡಲ ಭಕ್ತರಿನ ಸಂಖ್ಯೆ ಕಮ್ಮಿ ಆತುಚ್ಚೆ
ಜಾತ್ರೆದ 8ನೇ ದಿನ ಗುರುವಾರ ಮಧ್ಯಾಹ್ನ ಮಾಪೂಜೆ ದೇವೇರ್ನ ದರ್ಶನ ಬಲಿಯಾದ ದೇವೇರು ತೇರೇರುವಿರು ಬೈಯಗ್ ಪೊರ್ತುಕಂತು ನಡೆದ ಬೊಕ್ಕ ಮಹಾರಥೋತ್ಸವ ಚಂದ್ರಮಂಡಲ ತೇರು ಬೊಳ್ಳಿ ತೀರದ ಮಿನದನ ನಡಪುಂಡು. ಶುಕ್ರವಾರ ದೇವೇರ್ನ ಜಲಕ ಐತಾರ ಮಲರಾಯ ಬೊಕ್ಕ ಪರಿವಾರ ದೈವೊಳೆಗೂ ನೇಮಾಟಣೆ ಆತಂಡು. ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ನಮ್ಮಕುಳ್ಳದೊಟ್ಟುಗು ಪಾತಿರದು ಶ್ರೀ ಮಂಜುನಾಥ ಸ್ವಾಮಿ ಸರ್ವೇರಿಗಳ ಆರೋಗ್ಯ ಭಾಗ್ಯ ಒದಗಾವಳೆಂದು ನಟ್ಟೊಂಡಿರು. ಎಲ್ಲ ರೀತಿಯ ಉತ್ಸವ ಪ್ರಕ್ರಿಯೆಗಳು ನಡೀತದೆ. ಆ ಬೇರೆ ಬೇರೆಯ ಬಲಿಯ ಪ್ರಕ್ರಿಯೆಗಳು, ಚಂಡೆ ಬಲಿ, ಉಡ್ಕು ಬಲಿ, ಆನಂತರ ಬೆಳ್ಳಿಯ ರಥ, ದೊಡ್ಡ ಅದು ಬಂಡಿ, ಹೀಗೆ ಭೂತ ಬಲಿ, ಇದೆಲ್ಲವನ್ನು ಈ ಪ್ರಕ್ರಿಯೆಗಳು ಇವತ್ತು ಬಹಳ ಸುತ್ತಮುತ್ತ ದೀಪ ಪ್ರಜ್ವಲನೆಗೆ ನಡೆಯುವಂಥದ್ದು. ಇದು ಅತ್ಯಂತ ಸಂಭ್ರಮ ದಿವಸ. ಆನಂತರ ವಸಂತ ಮಂಟಪದಲ್ಲಿ ಅಷ್ಟಾವಧಾನ ಆದ ನಂತರ ಇವತ್ತಿನ ಕಾರ್ಯಕ್ರಮಗಳು ಮುಗಿಲಿಕ್ಕಿದೆ. ಮೊನ್ನೆ ತನಕ ಪೇಟೆ ಸವಾರಿ ಮುಗಿದು ಇನ್ನು ಪೇಟೆ ಸವಾರಿಯ ಪ್ರಶ್ನೆ ಇರುವುದಿಲ್ಲ. ನಾಳೆ ದಿವಸದ ಉತ್ಸವದ ಪ್ರಕ್ರಿಯೆ, ಬೆಳಿಗ್ಗೆ ರಥಾವರೋಹಣ ಆದ ನಂತರ ಸಂಜೆ ರಥೋತ್ಸವದ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರೆಲ್ಲದರಲ್ಲೂ ಭಾವಿಸೋಣ. ಕೊರೋನಾ ಮುಕ್ತವಾದಂಥ ಬದುಕು ಮಂಜುನಾಥ ದೇವರು ನಮಗೆ ಅನುಗ್ರಹಿಸಬೇಕು ಅಂತ ಹೇಳುವಂಥದ್ದೇ ನಾವು ದೇವರಲ್ಲಿರುವ ಸವಿನಯವಾದ ಪ್ರಾರ್ಥನೆ. ಇಲ್ಲಿ ಇದು ಕ್ಷೇತ್ರ ಸಾನ್ನಿಧ್ಯ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಬೆಸೆಯುವಂಥ ಸಾನ್ನಿಧ್ಯ. ಜೋಗಿ ಅರಸರು ಆವೋ ಬೇಟ ಮಂಜುನಾಥ ಅಂತ ಕರೆದಾಗ ಮಾತ್ರ ಮಂಜುನಾಥ ಹೋಗ್ತಾನೆ, ಅಂದರೆ ಭಕ್ತರು ಕರೆದಾಗ ಬರ್ತಾನೆ. ಇಲ್ಲಿಯ ಒಂದು ಅಂಶ ಅದು ಧರ್ಮಸ್ಥಳದ ಪ್ರತಿಷ್ಠಾಪಿತವಾಗಿ ಪೂಜ್ಯ ಹೆಗಡೆಯವರ ಕೈಯಲ್ಲಿ ಅದು ಇಡೀ ಜಗತ್ತಿಗೆ ಬೆಳಕಾಗುವುದಾದರೆ ಇಲ್ಲಿ ಎಷ್ಟು ಬೆಳಕಿರ್ಬೋದು. ಈ ಬೆಳಕಿನ ಸಂಭ್ರಮದ ಒಂದು ಸುವಿಧೆ ಜಗತ್ತಿನೆಲ್ಲೆಡೆ ಈ ಕೊರೋನಾದಿಂದ ಮುಕ್ತವಾಗುವಂತೆ ನಮ್ಮನ್ನು ಅನುಗ್ರಹಿಸಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಗುಣನಾಥನ ಮದ್ಮೆದ ಕನನಿ ಜಾತನು ವರ್ಷಲೊಡ್ದಿಂಚ ಶಿಲ್ಪ ಪನ್ಪುನ ಪೊಣ್ಣನ ಮದ್ಮೆ ಆಯರ ಆಸೆ ಇತ್ತನಲ್ಲ, ಶಿಲ್ಪನ ಬೇಡಿಕೆ ಎಡ್ಡೆ ಇಲ್ಲಿ ಇತ್ತನ ಮಾತ್ರ ಮದ್ಮೆ ಪನ್ಪುನ ಕಾರಣ ಮದ್ಮೆಗೆ ಅಡ್ಡಿ ಆದಿತ್ತಂಡು. ಇತ್ತೆ ಗುಣನಾಥಗ ಭಾರಿ ಎಡ್ಡೆ ಇಲ್ಲು ತಿಕ್ಕದಂಡು. ಕೊಟ್ಟಾರದ ಕೈಲಾಶ್ ಸಮುಚ್ಚಯಡು 5 ಲಕ್ಷ ರೂಪಾಯಿ ಬಿಲೆತ್ತ ಫ್ಲಾಟ್ ತಿಕ್ಕದಂಡು ಪಂತೇರು ಗುಣನಾಥೆ ಅರವಿಂದ ಬೋಳಾರ್. ಗುಣನಾಥನ ಮದ್ಮೆದ ಕನನಿ ಜಾತನು ವರ್ಷಲಿಡ್ದು ತಾನು ಮೆಚ್ಚಿದನ ಶಿಲ್ಪನ ಒಟ್ಟಿಗೂ 5 ಲಕ್ಷ ರೂಪಾಯಿ ಬಿಲೆತ್ತ ಇಲ್ಲುಲ ತಿಕ್ಕದಂಡು. ಎದುಂಬು ಶಿಲ್ಪನ ಮದ್ಮೆಯರೆ ಗುಣನಾಥೆ ಪಡೆಯಿನ ಕಷ್ಟ ಆತೀತತ್ತು. ಶಿಲ್ಪನ ಬೇಡಿಕೆ ಅಂಚೆ ಇತ್ತಂಡು. ಅಳೆನ ಡಿಮ್ಯಾಂಡ್ ಕೇಂದು ಟೆನ್ಷನ್ ಆದಿತ್ತಂಡು. ಮದ್ಮೆ ಆವಡನಾಂಡ ಒಂಜಿ ಎಡ್ಡೆ ಇಲ್ಲು ಬೋಡು ಒಂದು ಶಿಲ್ಪನ ಕಂಡೀಷನ್ ಐಕಾದು ಗುಣನಾಥ ಕಮ್ಮಿ ಬಜೆಟ್ ಎಂಕು ಒಂಜಿ ಎಡ್ಡೆ ಫ್ಲಾಟ್ ನಾಡ್ದು ಕೊರ್ಲೆ ಎಂದು ಅಡ್ವರ್ಟೈಸ್ಲ ಪಡೆದಿತ್ತೇರು. ಇತ್ತೆ ಗುಣನಾಥನ ಮನಸ್ಸದ ಇಚ್ಚದಂಚ ಕುಡ್ಲನಗರದ ಮುಖ್ಯ ಜಾಗಿಡು ಸಜ್ಜದ ಫ್ಲಾಟ್ ತಿಕ್ಕದಂಡು. ಭಾರ್ಗವಿ ಬಿಲ್ಡರ್ಸ್ ದಕ್ಲು ಗುಣನಾಥಗ್ ಬಜ್ಜಿ 5 ಲಕ್ಷ ರೂಪಾಯಿಗೆ ಕೈಲಾಶ್ ವಸತಿ ಸಮುಚ್ಚಯಡು ಭಾರಿ ಎಡ್ಡೆ ಬಿಲೆತ ಫ್ಲಾಟ್ ಕೊರ್ದು ಮದ್ಮೆದ ಕನ ನಿಜ ಮಲ್ತದೆ. ಕೊಟ್ಟಾರ ಜಂಕ್ಷನ್ ಇತ್ತದ ಮಟ್ಟದ ಸೌಕರ್ಯ ಇತ್ತನ ರಡ್ಡು ಮೂಜಿ ಬೊಕ್ಕ 4 BHK ಅಪಾರ್ಟ್ಮೆಂಟ್ ದ ಪೊರ್ಲು ಬೊಕ್ಕ ಗುಣಮಟ್ಟ ತೂಲೆ ಶಿಲ್ಪ ಗುಣನಾಥರಿಗೆ ಭಾರಿ ಖುಷಿ ಆಯ್ತು. ನಮಸ್ಕಾರ ಕುಟ್ಲ ಹಿಂಗೆ ಕೈಲಾಸಡಿ ಇಲ್ಲಿ ತಿಕ್ಕಂಡಿ ಕುಟ್ಲಾಡೆ ಶಿಲ್ಪ ತಿಕ್ಕಂಡಿ ಎನ್ನ ಲೈಫ್ ಸೆಟ್ ಅಂಚನೆ ಮಲ್ಯರಿಗೆ ಪ್ರಾಮಿಸ್ ಮಲ್ತಿಲಕನೆ ಎಟ್ಟೆ ಇಲ್ಲು ಮಂತು ಕೊರಿಯೆ ಭಾರ್ಗವಿ ಬಿಲ್ಡರ್ಸ್ ತಕ್ಲಿಗೆ ಅಂಚನೆ ಕುಡ್ಲದ ಜನಕ್ಕೆ ಮಾತೆರೆಗಲ ಮಸ್ತ್ ಟ್ಯಾಂಕ್ ನಿಖಿಲ ಕೈಲಾಸಡಿ ಇಲ್ಲು ತೆತನು ಬರುತ್ತೆ. Presenting you Kailash 2, 3 and 4 BHK high living luxury homes at Kotara at just ₹50 lakh. Experience the luxurious amenities like infinity swimming pool at the rooftop, mini theatre, AC gymnasium, indoor games, children play area, spacious visitors lounge and many more. For details contact Bhargavi Builders, Suprabhata Building, Kapikad, Mangalore. Call
9611730555 or visit our website www.nirmanhomes.com. ಪ್ರಶಾಂತ ಪರಿಸರ, ಪೊರ್ಲುದ ಪಡ್ಡೆ ಕಡಲ ದೃಶ್ಯ, ಟಾಪ್ ವ್ಯೂ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆದ ಒಟ್ಟಿಗೂ ಸಜ್ಜಿದ ಹವೆ ನಿಯಂತ್ರಣದ ವ್ಯಾಯಾಮ ಕೋಣೆ ವ್ಯವಸ್ಥೆಲ ಈ ವಸತಿ ಸಮುಚ್ಚಯಡು ಉಂಟು. ಇಂಡೋರ್ ಗೇಮ್ಸ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾದ ಸೌಕರ್ಯ ಎಂಜ ಮಾತ ವ್ಯವಸ್ಥೆಲ ಉಪ್ಪುನ ಕೈಲಾಶ್ ವಸತಿ ಸಮುಚ್ಚಯಡು ಫ್ಲಾಟ್ 5 ಲಕ್ಷ ರೂಪಾಯಿಗೆ ನಿಕ್ಲಿನ ಸ್ವಾಧೀನ ಆಪುಂಡು. ಗುಣನಾಥನಂಚ ನಿಕ್ಲೆಗ್ಲ ಎಡ್ಡೆ ಫ್ಲಾಟ್ ಬೋಡ ಅಂಚಾಂಡ ಫೋನ್ ಮಲ್ಪ್ಲೆ ಫೋನ್ ನಂಬರ್ 9617 305555 ಆದುಂಡು. ಬಜಪೆ ಸುಂಕದಕಟ್ಟೆ ಶ್ರೀ ದುರ್ಗಾ ನಿವಾಸದ ವಸಂತಿ ಬೊಕ್ಕ ರಾಘವ ಸುವರ್ಣ ಕುಟುಂಬದಕ್ಲೆ ಐತರ ರಾತ್ರಿ ಕಟೆ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೇಳಡ್ದು ಪರಕ್ಕಿದ ಆಟ ಮಲ್ತಿತ್ತೇರು. ಊರ ಪರ ಊರ ಯಕ್ಷಗಾನ ಅಭಿಮಾನಿಲು ಶ್ರೀ ದುರ್ಗಿನ ಎಂಬುನಟ್ಟೊಂದು ಶ್ರೀ ದೇವಿ ಮಹಾತ್ಮೆ ಆಟ ತುಯೇರು. ತುಳುನಾಡದ ಶ್ರೀಮಂತ ಸಾಂಸ್ಕೃತಿಕ ಕಲೆ ಯಕ್ಷಗಾನ ಆರಾಧನಾ ಕಲೆಲ ಅದುಂಡು. ತುಳುನಾಡೊರ್ಮೆಲ ಅವೇತು ಆಟದ ಸಂಘ ಸಂಸ್ಥೆಲು ಯಕ್ಷಗಾನ ಮೇಳಲು ಇತದು ಮನಸ್ಸದ ಉಲ್ಲಾಸಗೂ ಆಟ ಗುಬ್ಬಾವನಿ ಮಾತ್ರಾತ್ ದೇವರಿನ ಸೇವೆಂದಲ ಪರಕ್ಕಿದ ಆಟ ಗುಬ್ಬಾವಂದು ಬೈದೆರ್. ಕಟೀರ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇತ್ತೆ ಒಟ್ಟು ಆಜಿ ತಿರ್ಗಾಟದ ಮೇಳ ಆದಿತದು ಭಕ್ತರಿನ ಪರಕ್ಕಿದ ಆಟ ಗುಬ್ಬಾವಂದುಂಡು. ಜನಕ್ಲಿಗ್ ಪುರಾಣ ಕಥೆಗ್ಲಿನ ಗೇನ ಪುಟ್ಟಾದು ಸಂಸ್ಕಾರ ಸಂಸ್ಕೃತಿ ಬುಳಿಪಾವುನೆಟ್ಟು ಯಕ್ಷಗಾನದ ಪಾಲು ಮಾಮಲ್ಲೆ ಆದುಂಡು. ಬಜಪೆ ಸುಂಕದಕಟ್ಟೆ ಶ್ರೀ ದುರ್ಗಾ ನಿವಾಸದ ವಸಂತಿ ಬುಕ್ಕ ರಾಘವ ಸುವರ್ಣ ಕುಟುಂಬದಕಲು ಐತಾರ ರಾತ್ರಿ ಕಟೀರ ಮೇಲೊಡ್ದು ಶ್ರೀ ದೇವಿ ಮಹಾತ್ಮೆ ಪರಕಿದ ಆಟ ಗೊಬ್ಬಾಯರು. ಚೌಕಿ ಪೂಜಡು ವಸಂತಿ ಬುಕ್ಕ ರಾಘವ ಸುವರ್ಣ ಕುಟುಂಬ ಆಟದ ಅಭಿಮಾನಿಲು ಪಾಕ ಜನ ಪಾಲ್ದೆ ತಂದು ಮೇಳತ ದೇವೇರ್ನ ಇಂಪು ನಟೊಂದು ರಾತ್ರಿಡ್ದು ಕಾಡಮುಟ ಆಟ ತೊಯ್ಯರು. ವೈಕುಂಠದಲ್ಲಿರಬೇಕು ನಿನ್ನ ಇಚ್ಛೆಯಂತಾಗಲಿ. ಮಹೇಶ್ವರ ಅಮ್ಮ ತಾಮಸ ಗುಣ ನಿನ್ನ ಲಡಕವಾಗಿದೆ. ಸರಿ, ಲಯದ ಅಧಿಕಾರಿಯಾಗಿ ಕೈಲಾಸಲಿರಬೇಕು. ಆಗಲಮ್ಮ. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಹೋಗಿ ಮಕ್ಕಳಿರ. ಸರಿ ತಮ್ಮ ಅಣ್ಣ ತಮ್ಮ ಓ ಅಣ್ಣ ತಮ್ಮ ಅಣ್ಣ ಬಾಟಿ 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 ಇವರೇ ಮಧು ಕೈಟ ಬರು. ಸಂತೋಷವಾಯ್ತು. ಆದ್ರೆ ನಿನ್ನ ಮಕ್ಕಳು ಇತ್ತೆ ಕುಡೂರು ಮುಖ್ಯಾಂಶಗಳು. ಕುಡ್ಲಡು ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಉದ್ದೇಶದ ರಸ್ತೆ ಸುರಕ್ಷತಾ ಸಪ್ತಾಹ ಉದೀಪನ. ಸಂಚಾರಡು ಗುಮನ ಕೊರಂದೆ ಮೊಬೈಲ್ ಪಾತೆರ್ನೌಲ ಅವಘಡಲಿಗೆ ಕಾರಣ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾತನಿಂದ ಮಿತ್ತಿಗೆ ಕೈಕಂದಿರಣಿ ಏರ್ಲ ಖಂಡನಂಚ ತೂವನುಡು ಕುಡ್ಲಡು ಸುದ್ದಿಗಾರರ ಪಾತೆರ್ನ ರಾಜ್ಯ ಪಶುಸಂಗೋಪನಾ ಬೊಕ್ಕ ವಕ್ಫ್ ಮಂತ್ರಿ ಪ್ರಭು ವಿ ಚವಾಣ್. ಉಡುಪಿ ಜಿಲ್ಲೆ ಕರಂಬಳ್ಳಿದ ವೆಂಕಟರಮಣ ದೇವಸ್ಥಾನದ ಬ್ರಹ್ಮಕಲಶುಡು ಪಾಲ್ದೆತುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಶಾಸಕರು ರಘುಪತಿ ಭಟ್ರನ ದುಂಬಾಳ್ತಿಡು ಕ್ಷೇತ್ರಾಭಿವೃದ್ಧಿ. ಉಳ್ಳಾಲ ಚೋಟಮಂಗಳೂರು ಕೇಂದ್ರ ಬಸ್ ಸ್ಟ್ಯಾಂಡ್ ಕೊರಗಜ್ಜ ಗುಳಿಗಜ್ಜನ ಕಟ್ಟಿದ ಕಾಣಿಗೆ ಡಬ್ಬಿಗೆ ಬೋರ್ಡ್ ಚಂದಿಸುತ್ತುಳೆನ ಪಾಡ್ದಿನ ಕಿಡಿಗೇಡಿ. ಪೊಲೀಸ್ ಕಮಿಷನರ್ ಭೇಟಿ, ಕಠಿಣ ಕ್ರಮದ ತುನಿರ ಸಮಿತಿ ಬೊಕ್ಕ ಭಕ್ತಿರೆಡಿದು ಒತ್ತಾಯ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು. ನನ್ನ ಲಾತ್ ಸುದ್ದಿ ಬುಕ್ಕ ಮನರಂಜನೆಗಾದು ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.